ಮನೆ ಎನ್ನುವುದು ಎಲ್ಲರ ಕನಸು. ಮನೆ ಗಟ್ಟಿಯಾಗಿರಬೇಕು ಎಂದರೆ ಮನೆಯ ಚಾವಣಿಯು ಗಟ್ಟಿಯಾಗಿರಬೇಕು. ಮನೆಯ ಚಾವಣಿಯನ್ನ ಸುಂದರವಾಗಿ ಸುರಕ್ಷಿತವಾಗಿ ನಿರ್ಮಿಸಬಲ್ಲಂತಹ ಅತ್ಯಾಧುನಿಕ ವ್ಯವಸ್ಥೆಗಳು ಇಂದು ಲಭ್ಯವಿದೆ. ಇಂತಹ ವ್ಯವಸ್ಥೆಗಳನ್ನು ಕಲ್ಪಿಸುವಂತಹ ಕಂಪನಿಗಳ ಉತ್ಪನ್ನಗಳನ್ನು ಗ್ರಾಹಕರಿಗೆ ಪರಿಚಯಿಸುವ ವಿನೂತನ ಕಾರ್ಯಕ್ರಮ ಮಂಗಳೂರಿನಲ್ಲಿ ನಡೆಯಿತು. ಮಂಗಳೂರಿನ ಆಜಾದ್ ಹಾರ್ಡ್ವೇರ್ ವತಿಯಿಂದ ಮಂಗಳೂರಿನ ಹೋಟೆಲ್ ಓಷನ್ ಪರ್ಲ್ನಲ್ಲಿ ಫ್ಯಾಬ್ ಮೀಟ್ ಅನ್ನು ಹಮ್ಮಿಕೊಳ್ಳಲಾಗಿತ್ತು. ಮಂಗಳೂರಿನ ಆಜಾದ್ ಹಾರ್ಡ್ವೇರ್ಸ್ ಆಶ್ರಯದಲ್ಲಿ ಮಂಗಳೂರಿನ ಪ್ರತಿಷ್ಠಿತ ಹೋಟೆಲ್ ಓಷನ್ ಪರ್ಲ್ನಲ್ಲಿ ಫ್ಯಾಬ್ ಮೀಟ್ ನಡೆಯಿತು. ಕಾರ್ಯಕ್ರಮದಲ್ಲಿ ವಿಸಾಕ ಇಂಡಸ್ಟ್ರೀಸ್, ಅದ್ನಾನ್ ರೂಫಿಂಗ್ಸ್, ಡಿವೈನ್ ಥರ್ಮಲ್ ರ್ಯಾಪ್, ಇಂಡಿಗೋ ವರ್ಸಾ ಪ್ಲಾಂಕ್ ಕಂಪನಿಗಳು ಪಾಲ್ಗೊಂಡಿದ್ದವು. ಸಂಸ್ಥೆಗಳ ಪ್ರತಿನಿಧಿಗಳು ರೂಫಿಂಗ್ ಕ್ಷೇತ್ರದಲ್ಲಿ ಆಗಿರುವ ಪ್ರಮುಖ ಬದಲಾವಣೆಗಳು, ಬಂದಿರುವ ಹೊಸ ವ್ಯವಸ್ಥೆಗಳು, ಆಧುನಿಕ ತಂತ್ರಜ್ಞಾನಗಳು ಹಾಗೂ ವ್ಯವಸ್ಥೆಗಳ ಬಗ್ಗೆ ಮಾಹಿತಿ ನೀಡಿದರು. ವಿಸಾಕ ವಿ ಬೋರ್ಡ್ನ ಅಸಿಸ್ಟೆಂಟ್ ರೀಜನಲ್ ಮ್ಯಾನೇಜರ್ ಸತೀಶ್ ಅವರು ವಿಸಾಕ ಬೋರ್ಡ್ಗಳ ಆಧುನಿಕ ತಂತ್ರಜ್ಞಾನದ ಬಗ್ಗೆ ಮಾಹಿತಿ ನೀಡಿದರು. The wall on the dampness is being observed not by the water absorption. The wall on the dampness is being observed by the moisture. What happens is the moisture retains there and the dampness of the wall appears. Here the moisture content is less than 4% as per IS standards 14862 version 2000. And it has been tested prone by PSP Corporation Singapore and we have all test certificates pertaining to this product. ಅದ್ನಾನ್ ರೂಫಿಂಗ್ಸ್ನ ಮಾರ್ಕೆಟಿಂಗ್ ಮ್ಯಾನೇಜರ್ ಅಮಿತ್ ಹಾಗೂ ಜನರಲ್ ಮ್ಯಾನೇಜರ್ ಹರಿಕೃಷ್ಣ ಅವರು ಕೊರೋಶೀಲ್ಡ್ ಸ್ಕ್ರೂಗಳ ದೀರ್ಘಾವಧಿ ಬಾಳ್ವಿಕೆಯ ಬಗ್ಗೆ ವಿವರಿಸಿದರು. ಕೊರೋಶೀಲ್ಡು ಟಾಪ್ 1 ಬ್ರ್ಯಾಂಡ್ ಇನ್ ಎಂಟೈರ್ ವರ್ಲ್ಡ್. ನಿಮಗೆ 15 ವರ್ಷ ವಾರಂಟಿ ಕೊಡ್ತಾರೆ. ಯಾವ ಬ್ರ್ಯಾಂಡವರು ಕೊಡಲ್ಲ ನಿಮಗೆ. ಕೊರೋಶೀಲ್ಡ್ ಅವರು ನಿಮಗೆ 100% 15 ಇಯರ್ಸ್ ವಾರಂಟಿ, ರಸ್ಟ್ ಪ್ರೂಫ್ ವಾರಂಟಿ ಕೊಡ್ತೀವಿ. ಆಮೇಲೆ ನಮ್ದೆಲ್ಲನೂ EPDM ವಾಷರ್ ಬರೋದು, ಅಂದರೆ ಸಿಂಥೆಟಿಕ್ ವಾಷರು. ಇವಾಗ ನೀವು ನಾರ್ಮಲ್ ಸ್ಕ್ರೂಸಲ್ಲಿ ಯೂಸ್ ಮಾಡ್ತೀರಲ್ವಾ, ಆ ನಾರ್ಮಲ್ ಸ್ಕ್ರೂಸಲ್ಲಿ ನಿಮಗೆ ಒಂದು 2 ವರ್ಷ 3 ವರ್ಷ ಆದಮೇಲೆ ಅದು ಹೀಟ್ಗೋ, ಜಾಸ್ತಿ ಕೋಲ್ಡ್ಗೋ, ಇಲ್ಲ ಸಾಲ್ಟೆಡ್ ವಾಟರ್ಗೋ ಅದು ಕಟ್ ಆಗೋದಾಯಿತು, ಆಮೇಲೆ ಅದು ಪುಡಿ ಪೌಡರ್ ಆಗೋದಾಯಿತು, ಇದೆಲ್ಲ ಆಗ್ತಾ ಇರುತ್ತೆ. ಸೊ ಬಟ್ ನಮ್ಮ ಕೊರೋಶೀಲ್ಡಲ್ಲಿ ಬಂದುಬಿಟ್ಟು ನಿಮಗೆ ಯಾವತ್ತೂ ಆ ಥರ ಆಗಲ್ಲ. ಅಲ್ಲೇ ಇರೋದು ಬಂದು ಪಕ್ಕ ಇರೋದು ಸಾಲ್ಟ್ ಸ್ಪ್ರೇ ಆಗಿರೋದಕ್ಕೆ ಬೇಕಾದ್ರೆ 2-3 ಇಯರ್ಸಲ್ಲಿ ಇದಾಗೋ ಚಾನ್ಸಸ್ ಇದೆ. ಸಪೋಸ್ ಕೆಮಿಕಲ್ ಫ್ಯಾಕ್ಟ್ರಿಗೆ ಅದಕ್ಕೂ ಸ್ಪೆಷಲ್ ಸ್ಕ್ರೂ ಕೊಡ್ತೀವಿ ನಾವು. ಡಿಮಾರ್ಟ್ ಆಪಲ್ ಒಂದು ಸ್ಪೆಷಲ್ ಸ್ಕ್ರೂ ಸಪ್ಲೈ ಮಾಡೋದು. ಇದು ಕೋಸ್ಟಲ್, ಈಗ ನಾವಿರೋ ಈ ಪ್ಲೇಸ್ ಅದೇ ನಮಗೆ ಇಲ್ಲಿ ಈ ಪ್ಲೇಸ್ ½ ಕಿಲೋಮೀಟರ್ ಇರೋದು. ಇಲ್ಲಿ ಸಪ್ಲೈ ಆಗುವಾಗ ಅದೇ ಸ್ಕ್ರೂ ಬೇಕಾಗ್ತದೆ. ಆಲ್ಮೋಸ್ಟ್ ಕೊಟ್ಟಿರೋದು ಎಲ್ಲ ಅವ್ರು ಹೇಳೋಲ್ಲ. ಪರ್ಟಿಕ್ಯುಲರ್ ಕೆಮಿಕಲ್ ಫ್ಯಾಕ್ಟ್ರಿ ಇದೆ ನೋಡಿ, ಕೆಮಿಕಲ್ ಫ್ಯಾಕ್ಟ್ರಿಯಲ್ಲಿ ಸ್ಕ್ರೂ ಆಗ್ತದೆ ಮಿನಿಮಮ್ 2 ಮಂತ್ and 3 ಮಂತ್ಸ್ ಅಲ್ಲೇ ಕನೆಕ್ಟ್ ಇದೆ. ಡಿವೈನ್ ಥರ್ಮಲ್ ರ್ಯಾಪ್ನ ಬಿಸ್ನೆಸ್ ಹೆಡ್ ಸಂಜೀವ ಅವರು ತಮ್ಮ ಸಂಸ್ಥೆಯ ಥರ್ಮಲ್ ರೂಫಿಂಗ್ ಟೆಕ್ನಾಲಜಿಯ ಬಗ್ಗೆ ಪ್ರಾತ್ಯಕ್ಷಿಕೆಯ ಮೂಲಕ ವಿವರಿಸಿದರು. इसको कंटिन्यू करते हुए आप सब लोगों की सपोर्ट इसके अंदर ज़रूरत है और कहीं ना कहीं ये लोग आपको उस लेवल की मदद नहीं कर पाते होंगे जो आज हम चाहेंगे कि हम आपको इस प्रोडक्ट के बारे में बता सके. ये आपको सपोर्ट प्रोडक्ट सप्लाई में कर सकते हैं, टेक्निकली बेसिक्स आपको बता सकते हैं, बट आज हम आपको चाहेंगे कि आप के अंदर से जो भी इसको लेके प्रश्न है उससे हम चाहेंगे कि आपको जो है उसका उत्तर मिले. और प्रोडक्ट की लाइफ की अगर हम बात करेंगे, ये प्रोडक्ट की लाइफ जो है 25 इयर्स प्लस की हम बात करते हैं. आज हम 40 के ऊपर बैठे हुए हैं, बट 10 साल के बाद 15 साल के बाद क्या टेम्परेचर होगा वो हमें नहीं मालूम है. बट जिस जोन के अंदर इंडिया है वहाँ पर डेफिनेटली गर्मी बढ़नी ही है. किसी भी हालत के अंदर वो जोन वाइज अगर आप देखेंगे तो वो गर्मी कम नहीं होनी है. तो हम आज 40 के ऊपर है, तो हम 10 साल के बाद हायर टेम्परेचर की बात कर रहे हैं. बट मैं कर सकता हूँ इसी जगह पे डेमो पे. ये तो मेरे को यहाँ बल्ब भी नहीं मिला 200 वाट का. मैं तो पूरा मार्केट को लगा रहा हूँ 200 वाट का बल्ब भी नहीं मिला. ಅತ್ಯಂತ ವಿಸ್ತಾರವಾಗಿ ವಿವರಿಸಿಕೊಟ್ಟಂತಹ ಸತೀಶ್, ಅಸಿಸ್ಟೆಂಟ್ ರೀಜನಲ್ ಮ್ಯಾನೇಜರ್. ಜೊತೆಗೆ ಇಂಡಿಗೋ ವರ್ಸಾ ಪ್ಲಾಂಕ್ನ ಮ್ಯಾನೇಜರ್ ಅಮರ್ನಾಥ್ ರೆಡ್ಡಿ ಅವರು ತಮ್ಮ ಸಂಸ್ಥೆಯ ಉತ್ಪನ್ನಗಳ ಬಗ್ಗೆ ಮಾಹಿತಿ ನೀಡಿದರು. ಮೇನ್ಲಿ ಅದು ಸ್ಟ್ಯಾಂಡರ್ಡ್ ಲೆಂತ್ 8 ಫೀಟಲ್ಲಿನೂ ಸಿಗತ್ತು, 5 ಫೀಟಲ್ಲಿನೂ ಸಿಗತ್ತು. 8 ಫೀಟಲ್ಲಿ ಪರ್ ಬಾಕ್ಸಲ್ಲಿ 5 ಪೀಸಸ್ ಬರುತ್ತೆ, 5 ಫೀಟಲ್ಲಿ 6 ಪೀಸಸ್ ಬರುತ್ತೆ. ಸ್ಟ್ಯಾಂಡರ್ಡ್ ವಿಡ್ತ್ 6 ಇಂಚಸ್ ಬರುತ್ತೆ, ಥಿಕ್ನೆಸ್ 10 mm ಇರುತ್ತೆ ಸ್ಟ್ಯಾಂಡರ್ಡ್. ಕಲರ್ಸ್ 3 ಕಲರ್ಸಲ್ಲಿ ಸಿಗತ್ತು, ಟೀಕ್, ಚೆರ್ರಿ, ವಾಲ್ನಟ್. ಮೇಜರ್ಲಿ ಗೇಟ್ ಅಪ್ಲಿಕೇಶನ್ಗೆ ನಾನು ಬೆಳಗ್ಗೆನೂ ನೋಡಿದ್ದೀನಿ ಮ್ಯಾಂಗ್ಳೂರಲ್ಲಿ.
ಈ ಸಂದರ್ಭ ಮಾತನಾಡಿದ ಆಜಾದ್ ಗ್ರೂಪ್ ಆಫ್ ಕಂಪನೀಸ್ನ ಆಡಳಿತ ನಿರ್ದೇಶಕ ಮನ್ಸೂರ್ ಅಹಮದ್ ಅವರು, ಗ್ರಾಹಕರಿಗೆ ಮಾಹಿತಿ ನೀಡುವ ನಿಟ್ಟಿನಲ್ಲಿ ಈ ಫ್ಯಾಬ್ ಮೀಟ್ ಅನ್ನ ಆಯೋಜಿಸಲಾಗಿದೆ. ಗ್ರಾಹಕರಿಗೆ ಬೇಕಾದ ಎಲ್ಲ ಸಮಗ್ರ ಮಾಹಿತಿಯನ್ನು ನೀಡುವಲ್ಲಿ ಇದು ಯಶಸ್ವಿಯಾಗಿದೆ ಎಂದು ಹೇಳಿದರು. ಈ ಒಂದು ಕಾರ್ಯಕ್ರಮ 4 ಪ್ರಾಡಕ್ಟ್ನ ಬಗ್ಗೆ ಸಮಗ್ರ ಅಧ್ಯಯನ ನಮ್ಮ ಕಸ್ಟಮರ್ಗೆ ಬೇಕು. ಅದಕ್ಕಾಗಿ ಅವರ ಡಿಮಾಂಡ್ ಮೇಲೆಗೆ ನಾವು ಈ ಕಂಪನಿಯವರನ್ನು ಕರೆದು ಈ ಒಂದು ಕಾರ್ಯಕ್ರಮ ಅವರಿಗೆ ಸಮಗ್ರ ಮಾಹಿತಿ ಕೊಡುವ ಸಲುವಾಗಿ ಅವರನ್ನು ಕರೆದು ಅವರು ಪ್ರಾಡಕ್ಟ್ನ ಬಗ್ಗೆ ಅದು ಹೇಗೆ ಇನ್ಸ್ಟಾಲ್ ಮಾಡೋದು, ಅದರಿಂದ ಏನು ಲಾಭ ಇದೆ, ಇದರಿಂದ ಕಸ್ಟಮರ್ಗೆ ಏನು ಲಾಭ ಇದೆ, ಅದರದ್ದು ಇನ್ಸ್ಟಾಲ್ ಮಾಡಿದ ಅವರಿಗೆ ಏನು ಲಾಭ ಇದೆ ಹಾಗೂ ನಮಗೇನು ಲಾಭ ಇದೆ, ಇದರ ಬಗ್ಗೆ ಸಮಗ್ರ ಮಾಹಿತಿಯನ್ನು ಇವರು ಬಹಳ ದೂರದ ಒಂದು ಕಂಪನಿಯವರು, ఢిಲ್ಲಿಯವರು ಮತ್ತು ಚೆನ್ನೈಯಿಂದ ಮತ್ತು ಬೆಂಗಳೂರಿಂದ ಬಂದು ಬಹಳ ವಿಸ್ತಾರವಾಗಿ ತಿಳಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಆಜಾದ್ ಗ್ರೂಪ್ ಆಫ್ ಕಂಪನೀಸ್ನ ಅಕೌಂಟೆಂಟ್ ಜಲೀಲ್, ಸಂಸ್ಥೆಗಳ ಡೀಲರ್ಗಳು, ಡಿಸ್ಟ್ರಿಬ್ಯೂಟರ್ಗಳು ಸೇರಿದಂತೆ ಗ್ರಾಹಕರು ಉಪಸ್ಥಿತರಿದ್ದು ಅಗತ್ಯ ಮಾಹಿತಿಗಳನ್ನು ಪಡೆದುಕೊಂಡರು. ಆದಿತ್ಯ ರಾವ್, V4 News 24/7 ಮಂಗಳೂರು.